ರೈಲ್ವೆ ಸಚಿವಾಲಯ ಶೇರ್ ಮಾಡಿರುವ ಆಘಾತಕಾರಿ ವಿಡಿಯೋ ಟ್ವಿಟರ್ನಲ್ಲಿ ವೈರಲ್ ಆಗಿದೆ. ಕೆಲವೇ ಇಂಚುಗಳಷ್ಟು ದೂರದಲ್ಲಿ ವ್ಯಕ್ತಿಯೊಬ್ಬ ಪ್ರಾಣಾಪಾಯದಿಂದ ಪಾರಾಗಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೈಲು ಹತ್ತಿರ ಬಂದ ತಕ್ಷಣ ಆ ವ್ಯಕ್ತಿ ಬಂದು ಹಳಿಯ ಮೇಲೆ ಮಲಗಿರ್ತಾನೆ. ರೈಲು ಚಾಲಕನ ಸಮಯ ಪ್ರಜ್ಞೆಯಿಂದ ಆ ವ್ಯಕ್ತಿಯನ್ನ ಬದುಕಿಸಿದ್ದಾರೆ. ರೈಲು ಚಾಲಕ ಸಮಯಕ್ಕೆ ಸರಿಯಾಗಿ ತುರ್ತು ಬ್ರೇಕ್ ಅನ್ನು ಎಳೆದಿದ್ದಾನೆ. ಈ ವಿಡಿಯೋ ಮುಂಬೈನ ಶಿವಡಿ ಸ್ಟೇಷನ್ನಲ್ಲಿದ್ದು ಸಿಸಿಟಿವಿ ದೃಶ್ಯಾವಳಿಗಳು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ರೈಲು ಹಳಿಯ ಮೇಲೆ ಒಬ್ಬ ವ್ಯಕ್ತಿ ನಿರಾತಂಕವಾಗಿ ನಡೆದುಕೊಂಡು ಹೋಗೋದ್ರೊಂದಿಗೆ ಕ್ಲಿಪ್ ಪ್ರಾರಂಭವಾಗುತ್ತೆ. ವಿಡಿಯೋ ಮುಂದುವರೆದಂತೆ ಮತ್ತು ರೈಲು ಸಮೀಪಿಸುತ್ತಿದ್ದಂತೆ ವ್ಯಕ್ತಿ ಇದ್ದಕ್ಕಿದ್ದಂತೆ ಹಳಿಗಳ ಮೇಲೆ ಮಲಗ್ತಾನೆ. ಆ ವ್ಯಕ್ತಿ ತನ್ನ ಕುತ್ತಿಗೆಯನ್ನ ಟ್ರ್ಯಾಕ್ ಮೇಲೆ ಇರಿಸ್ತಾನೆ. ಆದರೆ ಲೋಕೋ ಪೈಲಟ್ ತುರ್ತು ಬ್ರೇಕ್ ಎಳೆದಿದ್ರಿಂದ ರೈಲು ತಕ್ಷಣ ಹಳಿಗಳ ಮೇಲೆ ನಿಂತಿದ್ರಿಂದ ಪ್ರಾಣಾಪಾಯ ಸಂಭವಿಸಲಿಲ್ಲ. ಕೆಲವು ಆರ್ಪಿಎಫ್ ಸಿಬ್ಬಂದಿ ಸುರಕ್ಷತೆಗಾಗಿ ವ್ಯಕ್ತಿಯ ಕಡೆಗೆ ಓಡಾಡ್ತಾ ಇರೋದನ್ನು ಕಾಣಬಹುದಾಗಿದೆ. ದೃಶ್ಯಾವಳಿಗಳಲ್ಲಿ ಕಂಡುಬರುವ ಸಮಯದ ಪ್ರಕಾರ ಘಟನೆಯು ಬೆಳಗ್ಗೆ 11:45 ಸುಮಾರಿಗೆ ಸಂಭವಿಸಿದೆ. ಸದ್ಯ ರೈಲ್ವೆ ಸಚಿವಾಲಯ ಟ್ವಿಟರ್ನಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ.